ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಿಮ್ಮಿಂಗ್ ಜೊತೆಗೆ ಇವಾಗ ಕಾರ್ ಡ್ರೈವಿಂಗ್ ಕೂಡ ಮಾಡಬೇಕು ಅಂತ. ಸೊ ನನ್ನ ಜೊತೆ ದೀಪು ಅವ್ರು ಕೂಡ ಕಾರ್ ಡ್ರೈವಿಂಗ್ ಮಾಡ್ತಾರೆ ಆ್ಯಂಡ್ ಮಾಮ ನಮ್ಮ ಜೊತೆ ಇರ್ತಾರೆ ಹೇಳ್ಕೊಡೋದಕ್ಕೆ. ಆಬ್ವಿಯಸ್ಲಿ ದೀಪು ಅವ್ರಿಗೆ ಡ್ರೈವಿಂಗ್ ಬರುತ್ತೆ, ಬಟ್ 1 year ಆಯ್ತಲ್ಲ ಡ್ರೈವಿಂಗ್ ಮಾಡಿದೆ. ಸೊ ವಿತ್ ಥಿಂಕಿಂಗ್ ಮತ್ತೊಂದ್ಸತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ನನಗೆ ಫ್ರೆಶ್ ಆಗಿ ಸ್ಟಾರ್ಟ್, ಆ್ಯಂಡ್ ಅದು ಬೇರೆ ಮ್ಯಾನ್ಯುವಲ್ ಡ್ರೈವಿಂಗ್ ಕಾರಲ್ಲಿ. ಸೊ ಐ ಯು ರೆಡಿ ಬೇಬಿ? ಗೇರ್ ಲಿವರ್ ಇದು ಒಂದು ಫಸ್ಟ್ ಗೇರ್ ಈ ಕಡೆಗೆ, ಸೆಕೆಂಡ್ ಗೇರ್ ಈ ಕಡೆಗೆ, ಮತ್ತೆ ಹಿಂಗ್ ಮಾಡಿ ಥರ್ಡ್ ಗೇರ್, ಹಿಂಗ್ ಮಾಡಿ ಫೋರ್ತ್ ಗೇರ್, ಹಿಂಗ್ ಮಾಡಿ ಫಿಫ್ತ್ ಗೇರ್, ಹಿಂಗ್ ಮಾಡಿ ರಿವರ್ಸ್ ಗೇರ್. ಇಷ್ಟೆಲ್ಲ ಬೇಡ ನಮ್ಗೆ. ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಎಲ್ಲ ಕಲಿಯೋದು ಅಷ್ಟೇ. ಆಮೇಲೆ ಮುಂದೆ ಹೋಗೋದು. ಸರಿ ದೀಪು ಓಡಿಸಿ. ಅರ್ಥ ಆಯ್ತಾ ದೀಪು? ದೀಪು ಗೊತ್ತಿಲ್ವಾ? ನನಗೆ ಗೊತ್ತಾಯ್ತು. ಕಮ್ ಆನ್ ಶಿಫ್ಟ್ ಜಾಗ. ದೀಪು ಅವರು 1 ವರ್ಷ ಆದಮೇಲೆ ಮತ್ತೆ ಡ್ರೈವಿಂಗ್ ಮಾಡ್ತಾ ಇರೋದು. ನಮ್ಮ ಹತ್ರ ಆಟೋಮ್ಯಾಟಿಕ್ ಕಾರ್ ಇತ್ತಲ್ವ, ಸೊ ಇದು ಮ್ಯಾನ್ಯುವಲ್ ಕಾರ್, ಸೊ ಡಿಫ್ರೆನ್ಸ್ ಇರುತ್ತೆ ತಾನೇ. ನಮ್ಮ ಮನೆ ಹತ್ರದಲ್ಲೇ ಒಂದು ಗ್ರೌಂಡ್ ಇದೆ ಆ್ಯಂಡ್ ತುಂಬ ಸ್ಪೇಸ್ ಇದೆ ಕಲಿಯೋದಕ್ಕೆ. ಇದು ಆರಾಮದಲ್ಲಿ ಒಳ್ಳೆ ಜಾಗ ಅಂತ ಇಲ್ಲೇ ಬಂದು ಪ್ರಾಕ್ಟೀಸ್ ಮಾಡ್ತೀವಿ. ಹಾಗೆಯೇ ನನಗೆ ಫಸ್ಟ್ ಟೈಮ್ ಅಲ್ವಾ ಮ್ಯಾನ್ಯುವಲ್ ಕಾರ್ ಪ್ರಾಕ್ಟೀಸ್. ಸೊ ಮಾಮ ಏನು ಹೇಳ್ತಾ ಇದ್ದಾರೆ, ಯಾವ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನೀಟಾಗಿ ಕೇಳಿಕೊಂಡು ಡ್ರೈವ್ ಮಾಡಬೇಕು. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ನಾವು ಕೂತಿದಾಗ ಟೈರ್ ಈ ಕಡೆ ಮಾಡಿದ್ರೆ ಒಂದು ನಿಮ್ಮ ಟೈರ್ ಕಲ್ಲು ನಿಮ್ಮ ಟೈರ್ ಹತ್ರ ಇತ್ತು, ಹಾಗಾಗಿ ಅದು ತಲೆನಲ್ಲಿ ಇರಬೇಕು. ಅಷ್ಟೇ. ಓಕೆ 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 ಸರಿ. ನಾನು ಬೇವರ್ತಾ ಇದ್ದೀನಿ ಅಂದ್ರೆ ಇವಾಗ ಪರವಾಗಿಲ್ಲ, ರಿಲ್ಯಾಕ್ಸ್ ಆಗಿದ್ದೀನಿ. ನನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದೆ ಕಾರ್ ಡ್ರೈವಿಂಗ್ ಮಾಡೋದು, ಅದು ಬೇರೆ ಮ್ಯಾನ್ಯುವಲ್. ಬಟ್ ರಿಲ್ಯಾಕ್ಸ್ ಆಗಿದ್ದೀನಿ. ಏನಿಲ್ಲ, ಅಷ್ಟೇ ಆಗೋಯ್ತು. ನೆಕ್ಸ್ಟ್ ಒಂದು 10 ರೌಂಡ್ ಹೊಡೆದ್ಮೇಲೆ ಗೇರ್ ಚೇಂಜ್ ಮಾಡ್ಕೊಂಡು ಒಂದು 10 ದಿನ ಕಲಿಸ್ತೀರಾ ನಂಗೆ? ಆರಾಮದಲ್ಲಿ. ಇದು ಈಸಿ ಇದೆ, ಭಯ ಪಡಬಾರ್ದು. ಹಾಯ್, ಕಾರ್ ಡ್ರೈವಿಂಗ್ ನಾನು 2 times ಬ್ಯಾಕ್ ಟು ಬ್ಯಾಕ್ ಪ್ರಾಕ್ಟೀಸ್ ಮಾಡಿದೆ. ಫಸ್ಟ್ ಗೇರಲ್ಲಿ ಹೋದೆ, ಸೆಕೆಂಡ್ ಗೇರಲ್ಲಿ ಹೋದೆ, ಥರ್ಡ್ ಗೇರಲ್ಲಿ ಹೋದೆ, ಸ್ವಲ್ಪ ರಿವರ್ಸ್ ಕೂಡ ಪ್ರಾಕ್ಟೀಸ್ ಮಾಡಿದಾಯಿತು. ಅದಾದಮೇಲೆ ಐ ಥಿಂಕ್ 1 week ಕಾರ್ ಡ್ರೈವಿಂಗೇ ಮಾಡಿಲ್ಲ. ಇವತ್ತು ಮತ್ತೆ ನಾನು ಡ್ರೈವಿಂಗ್ ಹೋಗ್ತಾ ಇದ್ದೀನಿ. ಸೊ ನೋಡೋಣ, ಕಲ್ತಿದ್ದೆಲ್ಲ ನೆನಪಿದ್ಯಾ? ಇವತ್ತು ರಿವರ್ಸ್ ಚೆನ್ನಾಗಿ ಕಲಿತೀನ ಆ್ಯಂಡ್ ಥರ್ಡ್ ಗೇರಲ್ಲಿ ಹೋಗುವಂಥ ಕೆಪಾಸಿಟಿ ಇರುತ್ತಾ ಮತ್ತೆ ಅಂತ. ಲೆಟ್ಸ್ ಗೋ. ಮ್ಯಾನ್ಯುವಲ್ ಕಾರ್ ಡ್ರೈವಿಂಗ್ ಇಸ್ ಸೋ ಡಿಫ್ರೆಂಟ್ ಫ್ರಮ್ ಆಟೋಮ್ಯಾಟಿಕ್ ಕಾರ್ ಡ್ರೈವಿಂಗ್ ಅಲ್ವಾ. ಇದರಲ್ಲಿ ಕೈ ಕಾಲು ಎಲ್ಲ ಎಲರ್ಟಲ್ಲಿ ಇಡಬೇಕು ಆ್ಯಂಡ್ ಗೇರ್ ಹ್ಯಾಸ್ ಟು ಬಿ ಆನ್ ಚೇಂಜ್ ಎವ್ರಿ ಟೈಮ್ ಡಿಪೆಂಡಿಂಗ್ ಆನ್ ರೋಡ್ ಕಂಡೀಷನ್. ಓಕೆ, ಇವಾಗ ವೀಕ್ಷಿತನವರು 2ನೇ ಗೇರಲ್ಲಿ ಹೋಗ್ತಾರೆ ಎಂದು ವಿನಂತಿ. 2ನೇ ಗೇರಿಗೆ ಕಾಲನ್ನು ಕ್ಲಚ್ಚಲ್ಲಿ ಇಟ್ಟು ಹೀಗೆ ಮಾಡಿದರೆ 2ನೇ ಗೇರಿಗೆ ಸಮಾಪ್ತು. ಇವಾಗ ಬ್ರೇಕ್ ಹಾಕಬೇಕು, ಯಾಕಂದ್ರೆ ನಾವು ಡೌನ್ ಹೋಗ್ತಾ ಇದೀವಿ. ಸೊ ಸಡನ್ ಹಾಕ್ಬಾರ್ದು, ಸಡನ್ ಹಾಕಿ ಆಫ್ ಆಗ್ಬಾರ್ದು. ಸ್ಲೋ ಮುಕ್ಕಬೇಕು. ಈಗ ಸ್ಲೋ ಬಿಡ್ಬೇಕು, ಹಂಗೆ ಹೋದಂಗೆ ಗಾಡಿ. ನಿಧಾನ ಸರ್, ನಿಧಾನ, ಕಲಿತೀವಿ ನಾವು. ಅವ್ರಿಗೆಲ್ಲ ಏನು ಹೇಳೋದು ಬೇಕಾಗಿಲ್ಲ. ಆಯ್ತಾ? ಫುಲ್ ಬಿಟ್ಬಿಡ್ಬೇಕು. ಬೆರ್ತ್ ಹೋದೆ ನಾನು. ಅದು ಗ್ಯಾಪ್ ಆದಾಗ ಹಂಗೆ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲೆಲ್ಲ. ಡೋಂಟ್ ವರಿ. ಅದು ಮಧ್ಯೆ ಹೋಗ್ಲಾ? ಹಾಯ್, 1 hour ಕಾರ್ ಓಡಿಸಿದ್ದೆ ಇವತ್ತು. ತುಂಬ ದಿನ ಆಯ್ತಲ್ವ. ಸೊ ಆಬ್ವಿಯಸ್ಲಿ there was little hodgepodge and all, not that great, but I'll get better. ದೀಪು ನನಗೆ 2 marks ಕೊಟ್ಟರು ಇವತ್ತು 10ಅಲ್ಲಿ ಫಾರ್ ಕಾರ್ ಡ್ರೈವಿಂಗ್. ಹಾಂ, ದೀಪು ಅವ್ರಿಗೆ 4 marks ಅಂತೆ, ನನಗೆ 2 marks. I hope I can make it to 10 marks very soon. Hi. ದೀಪು ಅವ್ರಿಗೆ 4 marks, ನನಗೆ 2 marks. ಅರ್ಧ ಯಾರಿಗೆ ಕೊಟ್ರಿ? ಇವತ್ತು ಅಪ್ಪ ಅಮ್ಮ ಹೊರಡ್ತಾ ಇದ್ದಾರೆ, ಅವರ ಲಾಸ್ಟ್ ಡೇ ನಮ್ಮ ಜೊತೆಗೆ ಇಲ್ಲಿ. ಸೊ ಎಲ್ಲರೂ ಒಟ್ಟು ಕೂತು 1 last ಮೀಲ್ನ ಎಂಜಾಯ್ ಮಾಡಬೇಕು ಅಂತ ಇಲ್ಲಿ ಅವರು ರೆಡಿ ಮಾಡ್ತಾ ಇರೋದು. ಎಷ್ಟು ಬೇಗ ಮಧ್ಯಾಹ್ನದಿಂದ ರಾತ್ರಿ ಆಗೇ ಬಿಡ್ತು ನೋಡಿ. ಬಾಯ್ ಬಾಯ್. ನಮ್ಮಲ್ಲ ಬರ್ಪ ಯಾನ್ ಬರ್ಪೆ ಸರಿ. ಬಾಯ್. ಹೋಗಲ್ಲ ನೀವು? ನಮ್ದೆಲ್ಲ ಊಟ ಆಯ್ತು. ಇವಾಗ ಏನು ಊಟಕ್ಕೆ ಮಾಡಿದ್ರಿ ಮಮ್ಮಿ? ಇದಕ್ಕೆ ಬೇಳೆ ಸಾಂಬಾರು, ರೈಸು, ಮುದ್ದೆ. ಓಕೆ, ಇದನ್ನೆಲ್ಲ ಚೆನ್ನಾಗಿ ತಿಂದು ನಾನು ಮುದ್ದೆ ತಿನ್ನೋದು ಕಲ್ತಿದ್ದೀನಿ. ಪ್ರತಿದಿನ ಸ್ವಲ್ಪನೇ ತಿಂತಾ ಇದ್ದೀನಿ. ಇವಾಗ ಏನು ಗೊತ್ತಾ, ನಾವು ಊರಿಗೆ ಬಂದಿದ್ದೀವ, ಅಲ್ಲಿದ್ದು ಬೇರೆ ನೀರು, ಇಲ್ಲಿದ್ದು ಬೇರೆ ನೀರು.
ಅದು ಬೇರೆ ನಾನು ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀನ. ಸೊ ಬೆಳಿಗ್ಗೆ ದೀಪು ಅವರು ನನ್ನ ತಲೆನ ನೋಡ್ತಾ ಇದ್ರು, ಕೂದಲನ್ನೆಲ್ಲ ಡ್ಯಾಂಡ್ರಫ್ ಇದೆಯಾ ಇಲ್ವಾ ಅಂತ. ಸೊ ಆಬ್ವಿಯಸ್ಲಿ ಡ್ಯಾಂಡ್ರಫ್ ಇದೆ, ಸೊ ಜಾಸ್ತಿ ಆಗಬಾರ್ದು ಅಲ್ವಾ. ಸೊ ಅದಕ್ಕೆಲ್ಲ ಏನೇನು ಮಾಡಬೇಕು ಮಾಡ್ತೀನಿ. ನನ್ನೆಲೆಸ್ ಮಾಮಿ ಪ್ರತಿದಿನ ನೀವು ಮುಖಕ್ಕೆ ಏನೇನೋ ಹಚ್ತೀರಲ್ಲ, ಏನೇನು ಹಚ್ತೀರಾ ಹೇಳಿ? ಅದೇ ಹಾಲಿನ ಕೆನೆ ಅರ್ಶಿನ, ಕಸ್ತೂರಿ ಅರ್ಶಿನ ಹಚ್ತೀರಾ? ಅವ್ರು ಅದನ್ನ ಹಚ್ತಾರೆ. ಆಮೇಲೆ ಕೆಲವೊಂದ್ಸತಿ ಕಾಫಿನೂ ಹಾಕ್ತಾ ಇದ್ರಲ್ಲ, ಆಮೇಲೆ ಇನ್ನೇನು ಹಾಕ್ತಿದ್ರಿ? ಕಾಫಿ ಪೌಡರ್ ಸಕ್ಕರೆ ಮಿಕ್ಸ್ ಮಾಡಿ ಮುಖಕ್ಕೆ ಸ್ಕ್ರಬ್ ಮಾಡ್ತಾ ಇದ್ರು, ಬೇರೆ ಅಷ್ಟೇ. ಓಕೆ, ಇದನ್ನ ಹಾಕ್ತಾ ಇದ್ರು. ಸೊ ಇಲ್ಲಿ ನನ್ನ ಹತ್ರ ಅವರು ಅರ್ಶಿನ ಹಚ್ತಾರಲ್ಲ, ಸೊ ಐ ಥಾಟ್ ಓಕೆ ಇದು ನ್ಯಾಚುರಲ್ ಆಗಿರುವಂಥ ಅರ್ಶಿನ, ಇದನ್ನ ಟ್ರೈ ಮಾಡಬೇಕು ಅಂತ. ವಾ ಸಖತ್ತಾಗಿದೆ ಸ್ಮೆಲ್. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಪ್ಯೂರ್ ಅನ್ಸುತ್ತಾ? ಸ್ಮೆಲ್ ನೋಡಿದ್ರೆ ನಂಗೆ ಅನ್ಸುತ್ತೆ. ಹಾಕಿ ಮಮ್ಮಿ ಸ್ವಲ್ಪ. ನೀವು ಪ್ರತಿದಿನ ಅರ್ಶಿನ ಹಚ್ತೀರಲ್ಲ ಮುಖಕ್ಕೆ? ನಾನು ಫಸ್ಟ್ ಹಾಲಲ್ಲಿ ಮುಖನ ತೊಳಿತೀನಿ, ಆಮೇಲೆ ಹಾಲಿನ ಕೆನೆನ ಜೊತೆ ಅರ್ಶಿನ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ತೀನಿ. ಮುಖಕ್ಕೆ ಹಚ್ಚಿ ನನಗೂ ನೆನಪಿದೆ, ನಾನು ಇದನ್ನ ಮಾಡ್ತಾ ಇದ್ದೆ. ಬಿಕಾಸ್ ಕೆನೆಯಿಂದ ಮುಖ ಗ್ಲೋ ಬರುತ್ತೆ, ಹಾಗೇನೆ ಅರ್ಶಿನದಿಂದ ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗುತ್ತೆ ಅಂತ ನಾನು ಮಾಡ್ತಾ ಇದ್ದೆ. ಅಂಡ್ ಆಬ್ವಿಯಸ್ಲಿ ಇಟ್ಸ್ ಅ ವೆರಿ ಗುಡ್ ಇಂಗ್ರೀಡಿಯೆಂಟ್ ಅಲ್ವಾ. ಸೊ ಇಬ್ರು ಹಾಕೋಣ, ಹಾಕಿ. ಕೆಲವರು ಮೊಸರು ಜೊತೆ ಮಿಕ್ಸ್ ಮಾಡಿ ಮುಖಕ್ಕೆ ಹಾಕ್ತಾರೆ, ಕೆಲವರು ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿ ಹಾಕ್ತಾರೆ. ನಾನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೆ, ಜೇನುತುಪ್ಪ, ಮೊಸರು ಆ್ಯಂಡ್ ಅರಿಶಿನ. ಇದು ನಮ್ಮ ತಾತಂದು, ಅವ್ರಿಗೆ ಈಸೆ ಕಟ್ ಮಾಡ್ತಾರಲ್ಲ ಅವ್ರದ್ದೊಂದು ಪುಟ್ಟ ಕನ್ನಡಿ ಇದು. ಆಲ್ಪ್ಸ್ ಗುಡ್ನೆಸ್ ಅವರ ಈ ಒಂದು ವೈಲ್ಡ್ ಟರ್ಮರಿಕ್ ಪೌಡರ್ ಇಸ್ ಅಬ್ಸಲ್ಯೂಟ್ಲಿ ಸೇಫ್, 100% ನ್ಯಾಚುರಲ್. ಈ ಒಂದು ಟರ್ಮರಿಕ್ ಪೌಡರ್ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡುತ್ತೆ ವಿತ್ ಟೈಮ್, ಹಾಗೆಯೇ ಡೀಪ್ಲಿ ಕ್ಲೆನ್ಸ್ ಕೂಡ ಮಾಡುತ್ತೆ. This product is absolutely pesticide free, chemical free and no preservatives. ಹಾಗೆಯೇ ಈ ಪ್ರಾಡಕ್ಟ್ ನಿಮಗೆ ಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಟ್ಸ್ ಅವೈಲೇಬಲ್ ಆನ್ ಪರ್ಪಲ್. ನಾನು ಮಾಮಿಗಿಂತ ಫಸ್ಟ್ ಹಾಕಿದ್ನಲ್ಲ, ಸೊ ನಂದು ಆಲ್ರೆಡಿ ಸ್ವಲ್ಪ ಡ್ರೈ ಆಗ್ತಾ ಇದೆಯಲ್ಲ, ಡ್ರೈ ಆಗಿದೆಯಲ್ಲ. ಇದು ಇವಾಗ ಮುಖನ ವಾಶ್ ಮಾಡಿದ್ರೆ ಆಯ್ತು. ಆ್ಯಂಡ್ ಒಂದಿನ ಹಾಕಿದ್ರೆ ಯಾರು ಬೆಳ್ಳಗಾಗಲ್ಲ ಅಥವಾ ಸ್ಕಿನ್ ಕಲರ್ ಇಂಪ್ರೂವ್ ಆಗಲ್ಲ. ಆಬ್ವಿಯಸ್ಲಿ ಗ್ಲೋ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡ್ತೀರಾ. ಮೇ ಬಿ 1 ಮಂತ್ ಹಾಕಿ, 2 ಮಂತ್ಸ್ ಹಾಕಿ, 3 ಮಂತ್ಸ್ ಹಾಕಿ. ನೀವು ಎಷ್ಟು ಸಮಯದಿಂದ ಆಗ್ತಾ ಇದ್ದೀರಾ? ನಾನು ಇವಾಗ ಒಂದು 15 ದಿವಸದಿಂದ ಆಗ್ತಾ ಇದ್ದೀನಿ. 15 ದಿವಸದಿಂದ ಇವ್ರು ಹಾಕ್ತಾರೆ. ನಾನು ಆಕ್ಚುಲಿ ಬರೋ ಮುಂಚೆ ನೋಡ್ತಾ ಏನು ಹಾಕ್ತಾ ಇದ್ದೀರಾ ಅಂತ ಮುಖಕ್ಕೆ ಕೇಳಿದೆ ಒಂದಿನ, ಅವಾಗ ಗೊತ್ತಾಯ್ತು ಇವ್ರು ಹಾಕ್ತಾ ಇದ್ರು ಅಂತ. ಇವ್ರದ್ದು ಡ್ರೈ ಆಗುತ್ತೆ. ಮೀನು ನನ್ನ ಹತ್ರ ಇಲ್ಲಿ ಇನ್ನೊಂದಿದೆ, ನಾನು ಡ್ಯಾಂಡ್ರಫ್ ಆಗಿದೆ ಅಂತ ಹೇಳ್ತಾ ಇದ್ನಲ್ಲ. ಸೊ ಇದು ಬಂದ್ಬಿಟ್ಟು ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಅಂತ. ಇದು ಡ್ಯಾಂಡ್ರಫ್ ತುಂಬಾನೇ ಒಳ್ಳೇದು. ಹಾಗೆಯೇ ಇದು ತುಂಬಾ ನ್ಯಾಚುರಲ್ ಆಯಿಲ್ ಆಗಿದ್ರಿಂದ ಸ್ಟ್ರೆಸ್ ಇದೆಯಲ್ಲ ಅದನ್ನು ರಿಲೀಫ್ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಬೆಳಿಗ್ಗೆಯಿಂದ ಅಂತ ಇದ್ನಲ್ಲ, ಬೇಜಾರಲ್ಲಿದ್ನಲ್ಲ, ಅದಕ್ಕೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ನನಗೆ ಇದನ್ನು ಹಚ್ತೀರಾ? ಫುಲ್ಲ ಕ್ಲೀನಾಗಿ ಈ ಥರ ಬುಡಕ್ಕೆ ನೀಟಾಗಿ ಹಚ್ಚಬೇಕು. ಹಚ್ಬಿಟ್ಟು ಒಂದು ಗಂಟೆ ಬಿಡ್ಬೇಕಂತ ಬರೆದಿದ್ದಾರೆ. 1 ಗಂಟೆ ಬಿಟ್ಟರೆ ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ಎಷ್ಟಿದೆ ಡ್ಯಾಂಡ್ರಫ್? ಜಾಸ್ತಿ ಇದೆಯಾ? ಜಾಸ್ತಿ ಇಲ್ಲ, ಸ್ವಲ್ಪ. ಒಂದು ಇಂಪಾರ್ಟೆಂಟ್ ಟಿಪ್ನ ಕೊಡಬೇಕು. ಈ ಒಂದು ಎಸೆನ್ಷಿಯಲ್ ಆಯಿಲ್ನ ನೀವು ಬೇರೆ ಎಣ್ಣೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು. ಯು ಕ್ಯಾನ್ ಯೂಸ್ ಇಟ್ ಆನ್ ಯೋರ್ ಬಾಡಿ ಆರ್ ಆನ್ ಯೋರ್ ಹೇರ್. ಇದು ಸ್ಟ್ರೆಸ್ನ ರಿಲೀಫ್ ಮಾಡುತ್ತೆ. ಇದರಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಕೂಡ ಬರುತ್ತೆ. ಕೊಕೊನಟ್ ಆಯಿಲ್, ಆಲಿವ್ ಆಯಿಲ್ ಅಥವಾ ತಲೆಗೆ ಹಚ್ಚೋ ಯಾವುದೇ ಎಣ್ಣೆ ಆಗಿರ್ಬೋದು, ಇದ್ರ ಜೊತೆ ಮಿಕ್ಸ್ ಮಾಡಿನೇ ಹಾಕಿ. ಸ್ವಲ್ಪ ಕ್ವಾಂಟಿಟಿ, ಯು ಕ್ಯಾನ್ ಜಸ್ಟ್ ಟೇಕ್ 1 or 2 drops ಆ್ಯಂಡ್ ಆಬ್ಸಲ್ಯೂಟ್ಲಿ ಅಷ್ಟೇ ಸಾಕು. ಈ ಥರ ಹೆಡ್ ಮಸಾಜ್ ಇನ್ನೊಬ್ರು ಮಾಡಿದಾಗ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ, ಎಷ್ಟು ರಿಫ್ರೆಶಿಂಗ್. ಆ್ಯಕ್ಚುಲಿ ಇದರಲ್ಲಿ ಏನೋ ಒಂದು ಅಂಶ ಇರಬೇಕು, ಮೈಂಡಿಗೆ ಒಂಥರ ಅದು ಸೆನ್ಸೇಷನ್ ಕೊಡ್ತಾ ಇದೆಯಲ್ಲ. ಆಲ್ಪ್ಸ್ ಗುಡ್ನೆಸ್ ಅವರ ವೈಲ್ಡ್ ಟರ್ಮರಿಕ್ ಪೌಡರ್ ಆ್ಯಂಡ್ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ಚೆಕ್ ಮಾಡಿ. ಓಕೆ, ಎಲ್ಲೋಯ್ತೀವಿ ಹೇಳಿ? ಸಿಟಿಗೆ ಹೋಗ್ತೀರಾ? ಬಾಯ್ ಹೋಗಿ ಬನ್ನಿ, ಹೋಗಿ. ನಾನು ಎಲ್ಲಾದರೂ ಹೋದರೆ ಎಲ್ಲಿಗೆ ಹೋಗಿದ್ದು, ಏನೆಲ್ಲ ತಂದಿದ್ದೀನಿ ಅಂತ ನೋಡೋ ಕುತೂಹಲ ತಾತನಿಗಂತೂ ಇದ್ದೇ ಇರುತ್ತೆ. ಸೊ ಪ್ರತಿ ಸತಿ ಕೇಳ್ತಾರೆ, ಏನು ಮಾಡ್ತಾ ಇದ್ದೀನಿ, ಎಲ್ಲಿ ಹೋಗಿದ್ದೀನಿ, ಏನು ತಂದಿದ್ದೀನಿ ಅಂತ. ಸೋ ಕ್ಯೂಟ್ಲಿ ಹಿಸ್ ಚೆಕಿಂಗ್ ಅಲ್ವಾ? ಎಲ್ಲಿ ಹೋಗಿದ್ದು? ಯಾರಿಗಂತ ನೀವೇನಂದ್ರಿ ನಾನು ಬಂದಿದ ತಕ್ಷಣ? ಟೂರು. ಯಾರು? ತಿರುಗೋದು ಅಂದೆ, ಯಜಮಾನರು ಬಿಟ್ಟು ಹೋಗಿದ್ದೀರಲ್ಲ ಅಂತ. ಹಲ್ಲೇನಾಯ್ತು? ಹಲ್ಲೇನಾಯ್ತು? ಹಲ್ಲಿಲ್ಲ, ಇನ್ನೇನು ಮಾಡೋದು? ಏನು ಮಾಡೋದಪ್ಪ, ಇದು ತರಕಾರಿ ತಿನ್ನಕ್ಕೆ ಹಾಕಿದ
ಏನಿಲ್ಲ ಬರೀ ಮನೆಗೆ ಬಂದಿರೋದಷ್ಟೇ. ನೋಡಿದ್ರೆ ತುಂಬಾ ಪಾರ್ಸಲ್ಸ್ ಬಂದಿದೆ. ಐ ಡೋಂಟ್ ನೋ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ. ಓಪನ್ ಮಾಡೋಣ. 1 2 3 4 5 ಬಾಕ್ಸಸ್ ಇದೆ. ಇದೊಂದು ನನ್ನ ಕ್ರೀಮ್. ಓ ದೀಪು ನಿಮ್ದು. ಓ ವಾವ್, ತುಂಬಾ ಪ್ರಾಡಕ್ಟ್ಸ್ ಬಂದಿದೆ. 1 2 3 4 5. ಬ್ಯೂಟಿಫುಲ್ ಬ್ಯೂಟಿಫುಲ್. ಓ ವಾವ್. ಕಮಿಂಗ್ ವಿಡಿಯೋಸ್ ಅಲ್ಲಿ ಏನೇನು ಅಂತ ತೋರಿಸ್ತೀನಿ, ಓಕೆನಾ? ರಾತ್ರಿಗೇನು ಮುದ್ದೆ, ಮಧ್ಯಾಹ್ನಕ್ಕೂ ಏನು ಮುದ್ದೆ ತಿಂತೀವಿ. ಸೊ ಹಾಗಾಗಿ ಮಾಮಿ ಮುದ್ದೆ ಮಾಡಿದಾಗ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗೆದೆ. ಐ ಥಾಟ್ ಐ ಜಸ್ಟ್ ಇನ್ಕ್ಲೂಡ್ ಇಟ್ ಇನ್ ದಿಸ್ ವಿಡಿಯೋ. ಎಷ್ಟು ನೀಟಾಗಿ ರೌಂಡ್ ಬಾಲ್ಸ್ ಮಾಡ್ತಾರಲ್ವ, ಸೋ ಪರ್ಫೆಕ್ಟ್. ಸೊ ನಾನು ಮುದ್ದೆ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ನ್ಯೂಟ್ರಿಷನಿಸ್ಟ್ ಮುದ್ದೆ ತಿನ್ನಿ, ಇಟ್ಸ್ ಮಚ್ ಬೆಟರ್ ದೆನ್ ರೈಸ್ ಅಂತ ಹೇಳ್ತಾರೆ. ಸೊ ಮುದ್ದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಮುಂಚೆ ಬರೀ ಚಿಕನ್ ಸಾಂಬಾರಲ್ಲಿ ತಿಂತಾ ಇದ್ದರೆ ಇವಾಗ ನಾನು ತರಕಾರಿ ಸಾಂಬಾರಲ್ಲೂ ತಿಂತೀನಿ. ಟು ಬಿ ಆನೆಸ್ಟ್, ನಾನು ಇವತ್ತು ವಿಡಿಯೋ ಹಾಕುವಂಥ ಅಂದಾಜಲ್ಲಿ ಇರಲಿಲ್ಲ. ಬಿಕಾಸ್ ಐ ವಾಸ್ ನಾಟ್ ರಿಯಲಿ ಡೂಯಿಂಗ್ ದ್ಯಾಟ್ ಗ್ರೇಟ್. ಬಟ್ ಆದ್ರೂ ನಾನು ಪುಷ್ ಮಾಡಿಕೊಂಡು ನೋ, ಐ ಹ್ಯಾವ್ ಟು ಅಪ್ಲೋಡ್, ವರ್ಕ್ ಮಸ್ಟ್ ಗೋ ಆನ್ ಅಂತ ಒಂದು ವಿಡಿಯೋ ಬಂದಿದೆ. ಐ ಹೋಪ್ ನಿಮಗೆ ಈ ಒಂದು ಕ್ಯಾಶುವಲ್ ವ್ಲಾಗ್, ಮಲ್ಟಿಪಲ್ ಕ್ಲಿಪ್ಸ್ನ ಕಂಬೈನ್ ಮಾಡಿರುವಂಥ ಈ ಒಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ. ಇವತ್ತು ಮುದ್ದೆ ಜೊತೆಗೆ ಏನು ಕಾಂಬಿನೇಷನ್ ಅಂತ ಹೇಳಬೇಕಲ್ಲ. ಅವರೆಕಾಯಿ ಸಾರು, ಅದರ ಜೊತೆಗೆ ಪ್ರೋಟೀನ್ ರಿಚ್ ಪಲ್ಯ, ಅಂದರೆ ಇದರಲ್ಲಿ ಹೆಸರು ಕಾಳು ಇತ್ತು, ಅದರ ಜೊತೆಗೆ ಮೊಟ್ಟೆ ಕೂಡ ಇತ್ತು. ಪ್ರೋಟೀನ್ ರಿಚ್ ಫುಡ್ ಬೇಕು ಅಂದರೆ ದಿಸ್ ಈಸ್ ಅನ್ ಅಮೇಝಿಂಗ್ ಕಾಂಬಿನೇಷನ್. ಎನಿವೇಸ್, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಏನು ಮಾಡಬೇಕು, ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತನ ಸದಾ ಪ್ರೋತ್ಸಾಹಿಸಬೇಕು. ಆ್ಯಂಡ್ ಆಲ್ಪ್ಸ್ ಗುಡ್ನೆಸ್ ಅವರ ಪ್ರಾಡಕ್ಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮಿಸ್ ಮಾಡದೆ ಡೂ ಚೆಕ್ ಇಟ್ ಔಟ್. ನಮ್ಮ ಮನೆ ಪಕ್ಕನೇ ಒಂದು ಸ್ಕೂಲ್ ಇದೆ. ಆ ಸ್ಕೂಲಿಂದ ಮಕ್ಕಳೆಲ್ಲ ಮನೆಗೆ ಹೋಗ್ತಾ ಇದ್ರು. ಸೊ ಅದೇ ಟೈಮ್ಗೆ ಕ್ಯಾಪ್ಚರ್ ಮಾಡಿರುವಂಥ ಕ್ಲಿಪ್ ಇದು. ಸೊ ದ್ಯಾಟ್ಸ್ ಆಲ್ ಫಾರ್ ನೌ. ಬಾಯ್.